ಧೋನಿಗಂತ ಜನ ಧೋನಿಗಂತ ಜನ ಓಡಾಡುವವರಂತ ಪ್ರೀತಮ್ ಚೂರು ಬರಡು ಕ್ಯಾಮರಾ ನಿನ್ನನೇನಿ ಇನ್ನಿಡ್ದೆಲ್ಲ ಉಂಟು ನಿನ್ನನೇ ದೆಪ್ಪು ಹಾಂ ಇಲ್ಲ ಮತ್ತೆ ಅವನು ಹಾಕಿದಾನ ಮ್ಯಾಪ್ ಮಾಡ್ದಾನ ಹಾಂ ಭೂಷ ಇವನು ಹಾಕಿದ್ದಾನೆ ಪ್ರೀತಮ್ ಹಾಂ ಅಲ್ಲ ಅಲ್ಲಿ ಕಮಲಶಿಲ ಅಂತ ಇತ್ತಲ್ಲ ಅಲ್ಲಿ ಕಮಲಶಿಲ ಅಂತ ಇತ್ತು ಅದಕ್ಕೆ ಹೌದಾ ಹೋಗ್ಬೋದಲ್ಲ ಇಲ್ಲಿ ಹಾಂ ತಿರ್ತು ಬೆಂಡ ಫೋನು ಇದೊಂದು ಹಾಂ ಇದೊಂದಿಪ್ಪು ಕ್ಯಾಮರಾ पूजे मारा है आप साइड से वजन Wow. Wow. Huh? Ano? Awola thodu hirdaitina ninnu irvana. Your side ala.
ಉಂಟು ಮಿತ್ತು ಹಾಯ್ ಇನ್ನು ನಮ್ಮ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನದಲ್ಪಲ್ಲ ಕೆರಾಡಿದಲ್ಪ ಎನ್ನ ಪಿರಾವಡು ದೇವಸ್ಥಾನ ತೋಜೊಂದು ಐತೆ ತೋಲಾಡು ಒಂಜಿ ಗುಹೆ ಉಂಟು ಅವಳು ಶಿವಲಿಂಗ ಉಂಟು ಸೊ ಶಿವನ ಆರಾಧನೆ ಮನ್ಪರ್ನಟಿ ಒಂದು ಪ್ಲೇಸ್ ಫುಲ್ ತಿರ್ತಡು ಬರ ನೀರೇ ಎಂಗಳು ಬತ್ತಿನ ಪ್ಲೇಸ್ ಲಂಚನೆ ಆಸಮಾದಿತ್ತುಂಡು ಓಕೆ ಮೊಬೈಲ್ ಆಗುತ್ತಾ ಹೊರಟಿ ಮೀನುಂಟು ಮಂಜು ಮೊಬೈಲ್ ಗೀಬಲ್ ತಿರ್ತ ನೀರನ್ನಲ್ಲ ಮೊಬೈಲ್ ಒಂದು ಕೆಂಪು ಕಲ್ಲದ ಕೆಂಪು ಕಲ್ಲದ ಇದಾರ ಮುಗುಡಿ ಮುಗುಡಿಯೋ ಒಂದು ಕೆಂಪು ಕಾಲು ಒಂದು ಕೆಂಪು ಕಾಲು ಕಾಣ್ತಾನಿಲ್ಲ ಲೈಟ್ ಬರೋರ ಮೊಬೈಲ್ ನಿಜ ಮೊಬೈಲ್ ಅವ್ರಿಗೆ ದೇವಸ್ಥಾನ ಲೈಟ್ಗೆ ಆತ ಕ್ಲಿಯರ್ ತೋಜನ ಗೊತ್ತಿದ್ದಿ ದೋಣಿದ್ದಾರೆ ಚೂರು ಸಾಯಿ ಬರೀ ಕೊಡಿ ಇರ್ತಡು ಮುಗುಡು ಮೀನುಂಡು ಮುಗುಡು ಮುಗುಡು ಅದು ಯಾಕಂದರೆ ಭೂಮಿ ಮೇಲೆ ಬ್ರಹ್ಮ ಸೃಷ್ಟಿ ಮಾಡುವಾಗ ಎಷ್ಟೇ ಸೃಷ್ಟಿ ಮಾಡಿದರೂ ಮತ್ತೆ ಪುನಃ ನಾಶ ಆಗಿ ಹೋಗುತ್ತೆ. ಕಡೆಗೆ ದೇವತೆಗಳೆಲ್ಲ ಚಿಂತನೆ ಮಾಡಿದಾಗ
ಭೂಮಿ ಮೇಲೆ ಪುರುಷ ಶಕ್ತಿ ಕಡಿಮೆ ಆಯಿತು. ಪುರುಷ ಶಕ್ತಿ ಇಲ್ಲದೆ ಇರೋದ್ರಿಂದ ಸೃಷ್ಟಿ ವೃದ್ಧಿ ಆಗಲಿಲ್ಲ ಅಂದರೆ ಈಶ್ವರನನ್ನು ಮೊರೆ ಹೋದಾಗ ಈಶ್ವರ ಭೂಮಿ ಮೇಲೆ ಬಂದು ಫಸ್ಟೇ ನಡೆಯದ ಪ್ರದೇಶ ಇದು. ಅದ್ರ ಒಳಗಡೆ ಇರೋದು, ಆ ಗುಹೆಯ ಒಳಗಡೆ ಉದ್ಭವದಿಂದ ಇರೋದು. ಕೊನೆಗೆ ಕಲಿಕಾಲ ಬಂದಾಗ ಕಲಿಯುಗದ ಮನುಷ್ಯರೆಲ್ಲರೂ ಅದನ್ನು ಮುಟ್ಟಿ ಪೂಜೆ ಮಾಡಿದರೆ ಅಪವಿತ್ರ ಆಗುತ್ತೆ ಅಂತೇಳಿ ಹೇಳಿ ದೇವತೆಗಳು ಅದನ್ನು ಕಲ್ಲಿನಿಂದ ಮರೆ ಮಾಡ್ತಾರೆ. ಇಲ್ಲಿ ಹೊರಗಡೆ ಒಂದು ಲಿಂಗವನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಆ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಒಳಗಿರುವ ಲಿಂಗ ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲ ಅಂತೆ. ಒಂದು ವೇಳೆ ಇಲ್ಲಿ ಮೈಲಿಗೆ ಆದರೆ ಅಲ್ಲಿ ಎನ್ಮಲ್ಗೆ ತೊಂದರೆ ಇಲ್ಲ, ಇದು ಶುದ್ಧ ಮಾಡಿಕೊಟ್ಟಿಗೆ ಆಗ್ತದೆ. ಕ್ರಮೇಣ ಎಂತಾಯಿತು, ಜನವಸತಿ ಇಲ್ಲದೆ ಇದೆಲ್ಲ ಹೂಳು ತುಂಬಿ ಆ ಉದ್ಭವ ಲಿಂಗ ಮುಳುಗಿ ಹೋಯ್ತು, ಮಣ್ಣಡಿ ಮುಚ್ಚಿ ಹೋಯ್ತು. ಕಡೆಗೆ ಅದು ಸಿಗದೆ ಬೇರೆ ಲಿಂಗ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದರು. ಪ್ರಥಮ ಬಾರಿ ಈಶ್ವರ ಒಳಗೆ ನೆಲೆಯಾದಾಗ 7 ನದಿಗಳು ಉದ್ಭವವಾಗಿ ಸ್ವಯಂ ಅಭಿಷೇಕ ಆಗಿತ್ತಂತೆ. ಆ ನೀರೇ ಅದ್ರ ಒಳಗಡೆಯಲ್ಲೇ ಬರುವುದು ಹೊರಗೆ. ಇಲ್ಲಿ ಒಂದು ಬಾವಿ ಉಂಟು ಇಲ್ಲಿ, ಅದು ಅದರಲ್ಲಿ ಗುಪ್ತಗಾಮಿನಿ ಸರಸ್ವತಿ ಬರುವುದಂತೆ. ಅದು ನದಿ ಇಲ್ಲ, ಅದು ಮಧ್ಯೆ ಮಧ್ಯೆ ಬರುವುದು. ಮತ್ತು ಇಲ್ಲಿ ಈಶ್ವರ ನೆಲೆ ಆದಮೇಲೆ 2 ಸರ್ಪಗಳ ಕಷ್ಟಗೀಡಾಗಿ ಇಲ್ಲಿ ಬಂದು ಮೊರೆ ಹೋಗಿದ್ದಂತೆ. ಆವಾಗ ಈಶ್ವರ ಅವರಿಗೆ ಅನುಗ್ರಹ ಮಾಡಿದಂತೆ, ನೀವು ಇಲ್ಲೇ ನೆಲೆಯಾಗಿ ನೀವು ಈ ನೀರಲ್ಲಿ ಇದ್ದಾಗ ನೀರು ತೀರ್ಥ ಆಗಿರ್ತದೆ ಅಂತೇಳಿ ವರ ಕೊಟ್ಟಿದ್ದಂತೆ. ಆ ಈ ನಾಗಶಿಲೆ ನೀರೊಳಗಿದ್ದರೆ ಮಾತ್ರ ಇದು ತೀರ್ಥ ಅಂತ, ಇಲ್ಲದಿದ್ದರೆ ಆ 7 ನದಿಗಳು ತೀರ್ಥ ಅಲ್ಲ ಅಂತೆ. ಅದಕ್ಕೆ ಇಲ್ಲಿ ಮತ್ತು ಇದು ಕ್ಲೀನ್ ಮಾಡುವಾಗ ಸಿಕ್ತು ನಾಗಶಿಲೆ. ಕಡೆಗೆ ಅದರ ಚೂರು ಆಯಿತು ಅಂದರೆ ಬೇರೆ ಲಿಂಗವನ್ನು ಅಲ್ಲಿ ಪ್ರತಿಷ್ಠೆ ಮಾಡಿ ನೀರಿನ ಒಳಗಡೆ ಇರುವುದು ಇಷ್ಟೇ. ಮತ್ತು ಸೂರ್ಯಾಸ್ತ ಆಗುವಾಗ ಸೂರ್ಯನ ಬೆಳಕೆ ದೇವರಿಗೆ ಬೀಳುವುದು, ಈ ಲಿಂಗಕ್ಕೆ ಈ ಲಿಂಗಕ್ಕೆ. ಅದು ಎಳ್ಳಮಾಸೆ ಜಾತ್ರೆ ದಿನ ಕರೆಕ್ಟಾಗಿ ಲಿಂಗಕ್ಕೆ ಬೀಳ್ತದೆ. ಅದನ್ನೆಲ್ಲ ವೀಡಿಯೋ ಎಲ್ಲ ಮಾಡ್ತಾರೆ. ಅದು ಸೂರ್ಯಾಸ್ತ ಆಗುವಾಗ ಒಂದೊಂದಿನ ಇಷ್ಟಿಷ್ಟು ದಪ್ಪ ಮೀನೆಲ್ಲ ಹೋಗಿ ಬರ್ತವೆ ಹೊರಗಡೆ. ಪ್ರಾರಂಭದಲ್ಲಿ ಕದಂಬ ರಾಜ ಒಬ್ಬ ಇಲ್ಲಿ ಬಂದಿದ್ದಂತೆ, ದೇಶಭ್ರಷ್ಟ ಆಗಿದೆ. ಅವನ ಕಾಲದಿಂದ ಎಳ್ಳಮಾಸೆ ಜಾತ್ರೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಶಾತವಾಹನರ ಕಾಲದಲ್ಲೂ ಇತ್ತಂತೆ. ಅದು ಕದಂಬರ ಕಾಲದಲ್ಲೇ ಒಂದು ಪೂಜೆ ಗೀಜೆ ಎಲ್ಲ ಸ್ನಾನ ಮನೆಲ್ಲ ಸಿಕ್ಕಿದ್ದು ದೇವಸ್ಥಾನ. ಎಂಚಾಂಡ್ ಪ್ಲೇಸ್ ಎಂಚಾಂಡ್ ಅವು ಒಂದು ರೋಡ್ ಆಫ್ ರೋಡ್ ಎಡ್ಡೆತ್ತನ ಎಡ್ ಬಾತಿರ್ಲಿ ಎಂಚಂದ ನನಗೆ ಗೊತ್ತಾಗಲಿಲ್ಲ ಆಗದ್ದು ಅಂತ ಹತ್ತಿರಿ ಹಾಂ ಈಗ ಹೊಂತಾತ ಲಾಕ್ಡ್ ಎಲ್ಲ ಉಂಟು ಈಗ ಬರ್ರ ದೇಶ ಮಾತ್ರ ಅಡ್ಡೆ ಉಂಟು ಬರ್ರ ನದಿ ಎಂಚಿನ ಬನ್ಪನ ಸುದ್ದಿ ತೋಡು ತೋಡು ತೋಡೆಡೆ ಬರೋಡು ತೋಟತ್ತ ಅವು ರೋಡ್ ನೀರು ಉಂಡು ತೋಡೆ ಮಾರೆ. ಸೊ ಫಸ್ಟ್ ಪ್ಲೇಸ್ ಕೇಶವನಾಥೇಶ್ವರ ದೇವಸ್ಥಾನ ಕಂಡು ನೆಕ್ಸ್ಟ್ ಪ್ಲೇಸ್ ಸ್ಪಾಟ್ಗೆ ಪೋದೆ ಬನ್ಪ ಎಂಚಾಯ್ತು ಪ್ಲೇಸ್ ಇಂಗ್ಲೇನ ದೋಣಿದಾರು ದೊಡ್ಡ ದೋಣಿದ ಓನರ್ ಇಂಗ್ಲೇ ಮಂಡ ಭಾರಿ ಬೇಜಾರಿತ್ತು ಒಂಜಿ ಬೋರ್ ಮಂಡಿ ಇಜ್ಜಂಡು ಅವಳೊಂದು ಬೋರ್ ಮಂಡಿ ಉಂಟು ಇಂಗ್ಲೇ ಭಾರಿ ಖುಷಿ ತೋಟ ಒಂದು ಮಿಸ್ ಬಂದಿತ್ತು ಯಾಪಲ್ ಉಂಟು ಇಂಚ ದೊಂಬು ತರಕ ಹಾಕಿದ ಇಂಚೆ ಹಾಕೊಂಡು ಹಾಂ ಆಯ್ತು ಅಣ್ಣ ಭಾರಿ ಶೋಕದ ಪ್ಲೇಸ್ ಹಾಂ ಬುಕ್ಕ ಭಾರಿ ಕಾರ್ಣಿಕದ ಪ್ಲೇಸ್ 6 ಭಟ್ರು ಮನೆಯಲ್ಲೇ ಕೊಡು ಒಂದು ಅದನ್ನು ಕುರಿಯರು ಮನೆ ಕರೆಂಟದ ವ್ಯವಸ್ಥೆ ಅಜ್ಜಿಗೆ ಸೋಲಾರ್ ಯೂಸ್ ಮಾಡ್ತಿಂಗೆ ಕಾರ್ ಮಾತ್ರ ಒತ್ತೊಂದು ಉಂಟು ಜಾಲಿ 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 ಬೆಳಗ್ಗೆದ್ದಲ್ಲಿ ಕೆಲಸ ಇತ್ತು ದೇವಸ್ಥಾನ ನೈದಿಗೆ ಇಡುದು ಹೋಗಿ ಇಡುದು ಪೂಜೆ ಮಾಡಿ ಹಳ್ಳಿ ಜನಕ್ಲೇನ ಟ್ರೀಟ್ಮೆಂಟ್ ಒಂದೊಂದು ಲೆತ್ತೇರು ನೀರು ಪರ್ಪರ ಕೇಂಡೇರು ಎರಡಂಚೆ ನೀರು ಕರಿಯರು ಅವಳು 2 ಜನ ಕಂಡನ್ನು ಬಿಡಿದ್ದು ಪ್ರಾಯತ್ನಕ್ಕೊಳ್ಳೇರು ಒಂದು ಹಳ್ಳಿದ ಟ್ರೀಟ್ಮೆಂಟ್ ಖುಷಿ ಆಗ್ಬಿಡ ಈಕೆ ಹಳ್ಳಿ ಲೈಫ್ ದಾಯಿಗೆ ಸೂಪರ್ ಪಂಡ ಇದೇ ರೀಸನ್ಗೆ ಒಂದು ಪೂರ ಪೇಟೆ ಆಡ್ತೀವಿ ಉತ್ತುವಾರ್ತಿ ಕುಚ್ಚಿ ಬಲೆ ಅಕ್ಕಲಾದೆ ಲೆಪ್ಪರು ಬಲೆ ನೀರು ಪರ್ಲೆ ಅದ ಬಾಜಲ ಪಂಡ
ಬಂಜಿ ತಿಂದಾರದಲ್ಲ ಅಂತ ಪೂರ ಕೇಂದ್ರಿ ಖುಷಿ ಹಾಕೊಂಡು ಪ್ಲೇಸ್ ಮಸ್ತ್ ಲಾಯ್ಕ್ ಇತ್ತು ರೀ ಬ್ಯೂಟಿಫುಲ್ ಪ್ಲೇಸ್ ಎಂಜಾಯ್ ಮಾಡ್ತಾರಂದು ಎನ್ನಿವೆ ಸೊ ನನ್ನ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಪ್ಲೇಸ್ ಉಂಡು ಮೋಸ್ಟ್ಲಿ ವ್ಲಾಗ್ ನಡೆಗೆ ಎಂಡ್ ಮಂತಂದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಿಳಿಪಾಲೆ ಲೀವ್ ಲೈಫ್ ಟು ಎಕ್ಸ್ಪ್ರೆಸ್ ನಾಟ್ ಟು ಇಂಪ್ರೆಸ್ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಸಿ ಯು ಸ್ಟಾರ್ಟ್ ಅಂತಾನ ಓಕೆ ಸ್ಟಾರ್ಟ್ ಅಂತ ಚಲೋ ಓ ಫ್ಯೂಯಲ್ ಖಾಲಿ ಆಯ್ತು ಮಾರೆ ಹಾಡು ಹಿಡಿದ್ರು ನೇಪನ್ಪ ಈಗ ಬರಡ್ಚವ ಏನಾಡ ಫೋನ್ ಬೇ ಓಕೆ ಈ ಚೂರು ಎದುರು ಬಲ್ಲ ಇದನ್ನ ಕನೆಕ್ಷನ್ ಕಟ್ಟಾವು ಅದು ನೆಟ್ ಬೋಲೆ ಅಂದದ ಹಾಂ ಅಂಡ ಬರ್ಬಿನಾ ಒಂದು ಬಂತೇನು ನಾಡು ಎತ್ತುಜ್ಜಿ ಎಂಜ ಮುಲ್ಪ ಬಲೆ ನಿಕ್ಕಳು ಮುಲ್ಪ ಅಂತಲೇ ಬಲೆ ಏನ ನೆಲಟಡಿಯಾನ ಇಜ್ಜದ ಇಜ್ಜಿ ಮುಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇಡುತ್ತಲೇ ನಲ್ಲಿ ಎಂಡ್ ಪಾಯಿಂಟ್ ಇಡಿಪ್ಪ ಹಾಂ ಪೈ ರೆಡಿಯಾ ನಿಕಲ್ ಬೋರ್ಡ್ ನನಗೆ ಮೂಲ ಕ್ಯಾಮರಾ ಓಕೆ ವಾವ್ ಬ್ಯೂಟಿಫುಲ್ ಪ್ಲೇಸ್ ಬರೋಚೆ ಅತ್ತಂಕಲ್ ನಿಖಲ್ ಆತು ಇವತ್ತಿನ ನಾನು ಕುಂತಿಲ್ಲ ಬನ್ನತ್ತ ಬಲೆ ಹೋಗಮ್ಮ ವಾಟದಾರ್ Taking the world, you'll see. They'll be calling me.